Hi, hello, namaste. Welcome back to my YouTube channel Aroma and More featuring Soumya. ಇವತ್ತು ನಾವು ಮ್ಯಾಂಗ್ಳೂರ್ ಬನ್ಸನ್ನು ಯಾವ ಥರ ಈಸಿಯಾಗಿ ಮಾಡೋದಂತ ನೋಡ್ಕೊಂಬರೋಣ. ಮಳೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. 1.25 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ನಾನು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿರೋದು. ಸ್ವಲ್ಪ 1/4 ಕಪ್ಪಷ್ಟು ಮೊಸರು, ಇದು ಹುಳಿ ಬಂದಿರಬಾರ್ದು, ಫ್ರೆಶ್ ಮೊಸರಾಗಿರಬೇಕು. ಆಮೇಲೆ 1/4 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಸಕ್ಕರೆ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ. ನೀರು ಬೇಕಾಗಿಲ್ಲ, ಸೊ ಅದನ್ನು ಆಪ್ಷನ್ ಆಗಿ ಇಟ್ಕೊಂಬಿಡಿ, ಬಟ್ ಇದಕ್ಕೆ ನೀರು ಬೇಕಾಗಿರಲ್ಲ. ನೆಕ್ಸ್ಟ್ ಬಂದು ಬಾಳೆಹಣ್ಣನ್ನು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಗೂ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇದನ್ನು ನೀವು ಕೈನಲ್ಲೂ ಮಾಡ್ಕೊಬೋದು ಅಥವಾ ಈ ಥರ ಸ್ಮ್ಯಾಶರ್ ಯೂಸ್ ಮಾಡಿ. ಇದು ಏನೂ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ ಒಂದು ನೋಡ್ಕೊಬೇಕೇನೆಂದರೆ ಇದರಲ್ಲಿ ಏನು ಗಂಟಾಗಿ ಉಳಿದಿರಬಾರ್ದು, ಕ್ಲೀನಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು. ಇದಕ್ಕಿವಾಗ ಕರ್ಡ್ ಏನು ತೊಗೊಂಡಿದ್ದೀರಾ 1/4 ಕಪ್ನಷ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ದಂಗೆ ಹುಳಿ ಬಂದಿರೋ ಕರ್ಡನ್ನು ಪ್ಲೀಸ್ ತೊಗೊಳ್ಬೇಡಿ, ಇದು ಬನ್ಸ್ ಚೆನ್ನಾಗಿ ಬರಲ್ಲ. ಫ್ರೆಶ್ ಕರ್ಡನ್ನು ಪ್ರಿಫರ್ ಮಾಡಿ. ಇದಕ್ಕೆ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಏನು ಜೀರಿಗೆ ತೊಗೊಂಡಿದ್ದೀರಲ್ವ 1/2 ಸ್ಪೂನು, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಮೈದಾ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟು ಹಾಕಿ ಬೇಕಿಂಗ್ ಪೌಡರ್ ತೊಗೊಂಡಿರೋದನ್ನು ಆ್ಯಡ್ ಮಾಡಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡ್ಬಿಡಿ. ನಾವಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೀವಿ, ಯಾವ ಆಯಿಲ್ ಕೂಡ ನೀವು ತೊಗೊಬೋದು, ಅಡುಗೆ ಎಣ್ಣೆನೂ ಪರವಾಗಿಲ್ಲ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಹಿಟ್ಟಿನ ಜೊತೆ ಕಲಿಸ್ಕೊತ ಬನ್ನಿ. ಇದು ಸ್ವಲ್ಪ ಗಟ್ಟಿಯಾಗಿದೆ ಕೋಕೋನಟ್ ಆಯಿಲ್ ಆಗಿರೋದ್ರಿಂದ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀವು ಇದು ಚಪಾತಿಗೆ ಹಿಟ್ಟು ಕಲಿಸ್ಕೊತೀರಲ್ವ ಅಷ್ಟು ಗಟ್ಟಿನೂ ಇರಬಾರ್ದು, ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿರಬೇಕು. ಈ ಥರ ಪ್ರೆಸ್ ಮಾಡಿದರೆ ಸ್ಪಾಂಜಿಯಾಗಿ ಬರಬೇಕು. ಇವಾಗ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ಇವಾಗ ಉಳಿದಿರೋ 1/2 ಕಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ತಿಕ್ಕಾಗಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಬಟ್ ತುಂಬ ಮೊದಲೇ ಹೇಳ್ದಂಗೆ ತುಂಬ ಗಟ್ಟಿನೂ ಆಗಿರಬಾರ್ದು. ಈ ಥರ ಕಲ್ಸ್ಕೊಂಡು ಬಂದ ನಂತರ ಇದು ಪಾತ್ರೆ ತಳ ಬಿಟ್ಕೊಂಡು ಬರುತ್ತೆ, ಅಷ್ಟವರೆಗೂ ಕಲಿಸ್ಕೊಳ್ಳಿ. ಮಧ್ಯದಲ್ಲಿ ಬೇಕಂದರೆ ಆಯಿಲ್ ಹಚ್ಕೊಳ್ಳಿ, ಆವಾಗ ಹಿಟ್ಟು ತುಂಬ ಅಂಟ್ಕೊಳ್ಳಲ್ಲ. ಇವಾಗ ನೀವು ನೋಡ್ಬೋದು ಈ ಥರ ಒಂದು 3-4 ನಿಮಿಷದಷ್ಟು ಕಲಿಸ್ಕೊಬೇಕಾಗುತ್ತೆ. ಇವಾಗ ಪಾತ್ರೆಗೆ ಇದು ನೋಡಿ ಅಂಟ್ಕೊಳ್ತಿತ್ತು, ಇವಾಗ ಅಂಟ್ಕೊಳ್ತಾ ಇಲ್ಲ. ಪ್ರೆಸ್ ಮಾಡಿ ನೋಡಿದ್ರೆ ಅದು ಸ್ಪಾಂಜ್ ಆಗಿರುತ್ತೆ. ಇದನ್ನು ನೀವು ಓವರ್ ನೈಟ್ ಇಡಬೇಕು. ಮಾರ್ನಿಂಗ್ ಮಾಡೋದಾದರೆ ನೈಟ್ ಮಾಡಿ, ನೈಟ್ ಮಾಡೋದಂದರೆ ಮಾರ್ನಿಂಗ್ ಕಲಸಿಟ್ಕೊಂಡ್ಬಿಡಿ. ಆವಾಗ ಇದು ಚೆನ್ನಾಗಿ ಉಬ್ಬು ಬರುತ್ತೆ ಹಾಗೂ ಲೇಯರ್ ಆಗೂ ಬರುತ್ತೆ. ಅಟ್ಲೀಸ್ಟು ಮಿನಿಮಮ್ ಒಂದು 4 ಅವರ್ಸ್ನಾದರೂ ಈ ಥರ ಕಲಿಸ್ಬಿಟ್ಟು ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಇನ್ಸ್ಟೆಂಟಾಗಿ ಮಾಡೋಕ್ಕೆ ಹೋಗಬೇಡಿ. ಇದೀಗ ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಬ್ರೇಕ್ಫಾಸ್ಟಿಗೆ ಬನ್ಸನ್ನು ಮಾಡ್ಕೊತಿದ್ದೀವಿ. ಇದನ್ನು ಕಾಯಿಸ್ಕೊಳ್ಳೋಕ್ಕೆ ತೆಂಗಿನೆಣ್ಣೆ ತೊಗೊತಿದ್ದೀವಿ. ಸೊ ಗ್ಯಾಸ್ ಹಚ್ಬಿಟ್ಟು ತೆಂಗಿನೆಣ್ಣೆ ತೊಗೊಂಡು ಅದು ಒಂದು ಸಲ ಚೆನ್ನಾಗಿ ಕಾದ ನಂತರ ಇದಕ್ಕೆ ಬನ್ಸನ್ನು ಬಿಟ್ಕೋಬೇಕು. ಸೊ ಈ ಥರ ನೀವು ಕಲಸಿಟ್ಕೊಂಡಿರೋ ಬನ್ಸನ್ನು ಒಂದು ಸಲ ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ತಗೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಅಥವಾ ಯಾವ ಥರ ನೀವು ಚಪಾತಿಗೆ ತೊಗೋತೀರ ಅದ್ರದ್ದು 1/2 ಉಂಡೆ ತಗೊಂಡ್ರೆ ಸಾಕು. ಸೈಜು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಯೂಸ್ಕೊಂಡ್ರೆ ಈಸಿಯಾಗಿರುತ್ತೆ. ಮೈದಾ ಹಿಟ್ಟಲ್ಲಿ ಹೊಳ್ಸ್ಕೊಂಡು ಹಿಟ್ಟನ್ನು ಉಂಡೆನ ಯಾವ ಶೇಪ್ ಬೇಕೋ ಆ ಥರ, ಸ್ವಲ್ಪ ದೊಡ್ಡದು ಬೇಕಂದರೆ ನಿಮ್ಮ ಎಣ್ಣೆ ಕಾಯಿಸೋ ಪಾತ್ರೆ ದೊಡ್ಡದಾಗಿದ್ದರೆ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಬಟ್ ನಾರ್ಮಲಾಗಿ ಇಷ್ಟೇ ಸೈಜ್ ಇರುತ್ತೆ. ಎಣ್ಣೆ ಕಾದಿದೆ, ಇವಾಗ
ಸೊ ಫಸ್ಟ್ ಬನ್ಸು ಆಗಿರೋದ್ರಿಂದ ತುಂಬ ಬೇಗ ಕಾಯಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಎಣ್ಣೆ ಕಾದ ನಂತರ ಬನ್ಸನ್ನು ಮಾಡೋದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಎಣ್ಣೆ ಕಾಯ್ತಾ ಇದೆ. ಇದು ಲೈಟ್ ಬ್ರೌನ್ ಅಲ್ಲ, ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿಯೇ ಬರಬೇಕು. ಬನ್ಸ್ ಕಲರ್ ಇರೋದೇ ಅದು, ಮತ್ತು ಅದು ಬಾಳೆಹಣ್ಣು ಹಾಕಿರೋದ್ರಿಂದ ಹಾಗೂ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಾಯೋದಕ್ಕೆ. ನೋಡಿ ಈ ಥರ ಇಷ್ಟು ಬ್ರೌನ್ ಆದಮೇಲೆ ಸ್ಟಾಪ್ ಮಾಡಬೇಡಿ. ಇದು ಬನ್ಸ್ ಕಲರ್ ನೋಡಿರ್ಬೋದು ನೀವು, ಡಾರ್ಕ್ ಬ್ರೌನ್ ಬರೋವರೆಗೂ ವೆಯ್ಟ್ ಮಾಡಿ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಯಾವ ಬಾಳೆಹಣ್ಣು ಬೇಕಂದ್ರೂ ತೊಗೋಬೋದು. ಏಲಕ್ಕಿ ಬಾಳೆಹಣ್ಣು ಹುಳಿ ಇರಲ್ಲ, ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ನಾವು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀವಿ. ಮಳೆಗಾಲದಲ್ಲಿ ನೀವು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಅಥವಾ ನೀವು ಯಾವ ಚಟ್ನಿ ಸಾಂಬಾರು ಜೊತೆನೂ ತಿನ್ಬೋದು. ಆದರೆ ಇದನ್ನು ವಿದೌಟ್ ಯಾವುದೇ ಎಡಿಷ್ನಲ್ ಚಟ್ನಿ ಅಥವಾ ಸಾಂಬಾರು ಇಲ್ಲದೇ ತಿನ್ನೋದೇ ತುಂಬ ಮಜಾ ಆಗಿರುತ್ತೆ. ಏನಕ್ಕಂದರೆ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ. ನೀವು ಬೇಕಂದರೆ ಅಡಿಷ್ನಲ್ ಆಗೂ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಸಕ್ಕರೆನೂ ಹಾಕೋಬೋದು. ಮಳೆಗಾಲದಲ್ಲಿ ಬರೀ ಬನ್ಸ್ ಮಾಡಿಬಿಟ್ಟು ತಿಂದರೆ ತುಂಬ ಟೇಸ್ಟಿ ಹಾಗೂ ತುಂಬ ರುಚಿಯಾಗಿರುತ್ತೆ. ದಯವಿಟ್ಟು ಇದನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ. ಮಕ್ಕಳಿಗೂ ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಸೈಡ್ ಡಿಶ್ ಬೇಕಂತಲೇ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ಬನ್ಸ್ ಮಾಡಿಕೊಂಡು ತಿನ್ಬೋದು. ಈ ಹಿಟ್ಟನ್ನು ನೀವು ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಯೂಸ್ ಮಾಡ್ತಾ ಇರ್ಬೋದು, ಏನೂ ಹಿಟ್ಟೇನು ಹಾಳಾಗಲ್ಲ. ಸೊ ಇಲ್ಲಿ ನೋಡಿ, ಇವಾಗ ನಾವು 2ನೇ ಬನ್ಸನ್ನು ಎಣ್ಣೆನಲ್ಲಿ ಬಿಟ್ಟಿದ್ದೀವಿ. ಇದನ್ನು ನೋಡೋದಕ್ಕೆ ಮಜಾ ಬರುತ್ತೆ. ಇದು ಹಾಕಿದ್ಮೇಲೆ ಹೆಂಗೆ ಉಬ್ಕೊಂಡು ಬರುತ್ತಲ್ವಾ. ಇದು ಚೆನ್ನಾಗಿ ನಾನು ಹೇಳ್ದಂಗೆ ನೈಟು ಅಥವಾ ಮಾರ್ನಿಂಗ್ ಒಂದು 7 to 8 hours ಇಟ್ಟರೆ ಈ ಥರ ಚೆನ್ನಾಗಿ ಉಬ್ಕೊಂಡು ಲೇಯರಾಗಿ ಬರುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಇದು ತುಂಬ ಈಸಿಯಾಗಿರೋ ಹಾಗೂ ಕ್ವಿಕ್ ಆಗಿರೋ, ನೀವು ಇದನ್ನು ಬ್ರೇಕ್ಫಾಸ್ಟ್ ಆಗೂ ಯೂಸ್ ಮಾಡ್ಬೋದು, ಸಂಜೆ ಸ್ನ್ಯಾಕ್ಸ್ ಆಗಿಯೂ ತಿನ್ಬೋದು, ಅಥವಾ ನೈಟ್ ಕೂಡ ಟ್ರೈ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಎಲ್ಲ ನಾನ್ ವೆಜ್ ರೆಸಿಪೀಸ್, ವೆಜ್ ರೆಸಿಪೀಸ್ ಎಲ್ಲನೂ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೆ ಸಪ್ರೇಟಾಗಿ ಪ್ಲೇಲಿಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೇನಾದರೂ ಬೇರೆ ಥರ ಫುಡ್ ನೋಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಹಾಗೂ ನೀವು ಯಾವ್ಯಾವ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಖಂಡಿತ ಶೇರ್ ಮಾಡಿ. ನಾನ್ ವೆಜ್ ಇಷ್ಟ ಇರೋರಿಗೆ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೀನಿ, ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ ಇಲ್ಲಿ ಯಾವ ಥರ ಎಣ್ಣೆ ಹಾರ್ತಿದೆ ಚಟ್ಪಟ ಅಂತ. ದಯವಿಟ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಇವಾಗ ನಾವು ಜಾಸ್ತಿ ಬನ್ಸ್ ಮಾಡ್ಕೊತಿಲ್ಲ, ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟೇ ಬನ್ಸ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು ಕಲರ್ ಹೇಗೆ ಬಂದಿದೆ, ಯಾವ ಥರ ಬನ್ಸ್ ಉಬ್ಬಿದೆ ಅಂತ. ಇದನ್ನು ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಒಳಗಡೆ ಲೇಯರ್ಸ್ ಹೇಗೆ ಬಂದಿದೆ ಅಂತಲೂ ನೀವು ನೋಡ್ಬೋದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ವಿದೌಟ್ ಮಿಸ್ ಟ್ರೈ ಮಾಡಿಬಿಟ್ಟು ತಿಳಿಸಿ. ನೋಡಿ ಇವಾಗ ಬಿಸಿ ಬಿಸಿ ಬನ್ಸನ್ನು ನೋಡಿ ಈ ಥರ ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಲೇಯರಾಗಿ ಬಂದಿದೆ ಅಲ್ವಾ. ಜೀರಿಗೆ ಹಾಕಿರೋದ್ರಿಂದ ಅದು ಟೇಸ್ಟ್ ಇನ್ನೂ ತುಂಬ ಎನ್ಹಾನ್ಸ್ ಆಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.